ಸಮಾಜಮುಖಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪವಿತ್ರ ಪೂಜಾರಿ. ಸೂರ್ಯ ನೆತ್ತಿ ಮೇಲೆ ಬಂದು ಸುಡ್ತಾ ಇದ್ದಾನೆ. ಇತ್ತ ವಾತಾವರಣ ಬಿಸಿಯೇರಿ ಗಾಳಿ ಕೂಡ ಬಿಸಿಯಾಗಿದೆ. ಹಿಂದೆ ಈ ರೀತಿ ಆದರೆ ಮುಂದಿನ ನಮ್ಮ ಭವಿಷ್ಯ ಹೇಗೆ ಅಲ್ವಾ? ಅತ್ತ ಶುದ್ಧ ಗಾಳಿನೂ ಇಲ್ಲ, ಇತ್ತ ನೋಡೋದಾದ್ರೆ ನಮ್ಮ ವಾತಾವರಣ ಬೇರೆ ಬಿಸಿಯಾಗಿದೆ, ಮಳೆ ಬೇರೆ ಇಲ್ಲ. ಹೀಗೆ ನೋಡೋದಾದ್ರೆ ನಮ್ಮ ಮಂಗಳೂರಲ್ಲಂತೂ ಶಾಲು ಅಥವಾ ಛತ್ರಿ ಹಿಡ್ಕೊಳ್ದೆ ಹೊರ ಕಾಲಿಡೋಕ್ಕೆ ಆಗ್ತಾ ಇಲ್ಲ. ಇಂತಹ ಒಂದು ಸಂದರ್ಭದಲ್ಲಿ ನಮ್ಮ ಮಂಗಳೂರಿನ ಒಬ್ಬ ವ್ಯಕ್ತಿ ನಮ್ಮ ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆಯನ್ನ ಮಾಡಿದ್ದಾರೆ. ಆ ವ್ಯಕ್ತಿ ಯಾರು, ಅವರ ಬಗ್ಗೆ ದಿನದಿಂದ ದಿನಕ್ಕೆ ಹಸಿರು ಮಾಯವಾಗ್ತಾ ಇದೆ. ಮರ ಗಿಡಗಳು ಇಲ್ಲದೆ ಸರಿಯಾಗಿ ಮಳೆ ಬಾರದೆ ಕಡಲ ನಗರಿ ಕಾದ ಕೆಂಡದಂತಾಗಿದೆ. ಇಷ್ಟಾದ್ರೂ ನಮ್ಮ ನಾಗರಿಕರಿಗೆ ಪರಿಸರ ಉಳಿಸಬೇಕೆಂಬ ಪ್ರಜ್ಞೆ ಬಂದಂತೆ ಕಾಣ್ತಾ ಇಲ್ಲ. ಆದ್ರೆ ಅರಿವಿಲ್ಲದಿರುವಂತಹ ಸಾವಿರಾರು ಮಂಗಳೂರಿಗರ ಮಧ್ಯೆ ಪರಿಸರ ಜಾಗೃತಿಯುಳ್ಳ ಕೆಲವೇ ಪ್ರಜ್ಞಾವಂತ ಪ್ರಜೆಗಳಲ್ಲಿ ಒಬ್ಬರು ಜೀತ್ ಮಿಲನ್ ರೋಡ್. ವಿಶೇಷ ಅಂದ್ರೆ ರಸ್ತೆ ಬದಿ ಖಾಲಿ ಜಾಗಗಳಲ್ಲಿ ಇತರರು ಗಿಡ ನೆಟ್ರೆ ಜೀತ್ ಮಾತ್ರ ನಗರದ ಪ್ರಧಾನ ರುದ್ರಭೂಮಿಯಾಗಿರುವ ನಂದಿಗುಡ್ಡೆ ಸೇರಿದಂತೆ 12 ಸ್ಮಶಾನಗಳಲ್ಲಿ ಗಿಡಗಳನ್ನ ನೆಟ್ಟು ಬೆಳೆಸಿದ್ದಾರೆ. ಈ ಹಿಂದೆ ರಸ್ತೆ ಬದಿ ಕಾಲೇಜು ಕ್ಯಾಂಪಸ್, ಬಿಜೈ, ಕೆಪಿಟಿ ಕಾವೂರು, ಮಂಗಳದೇವಿ ಮಾರ್ಗನ್ ಗೇಟ್, ವೆಲೆನ್ಸಿಯಾ, ಲೇಡಿ ಹಿಲ್, ಸುಲ್ತಾನ್ ಬತ್ತೇರಿ, ಮಣ್ಣಗುಡ್ಡ, ಉರ್ವ ಸ್ಟೋರ್, ಮರೋಳಿ, ಪರಂಗಿಪೇಟೆ ರಸ್ತೆಗಳ ಪಕ್ಕದಲ್ಲಿ ಗಿಡಗಳನ್ನ ನೆಟ್ಟಿರುವ ಇವರು ನಗರದ 5 ಕಾಲೇಜು ಕ್ಯಾಂಪಸ್ಗಳನ್ನ ಹಸಿರಾಗಿಸುವ ಸಾಹಸ ಮಾಡಿದ್ದಾರೆ. ಆದ್ರೆ ಸ್ಮಶಾನದಲ್ಲಿ ಗಿಡ ಬೆಳೆಸ್ತಾ ಇರುವ ಉದ್ದೇಶವನ್ನ ಜೀತ್ ಅವರ ಬಳಿ ಕೇಳಿದ್ರೆ ಕಷ್ಟಪಟ್ಟು ಬೆಳೆಸಿದ ಗಿಡಗಳನ್ನ ವಿದ್ಯುತ್ ಇಲಾಖೆ ಕೇಬಲ್ನವರು ಬೇಕಾಬಿಟ್ಟಿ ಕಡಿದು ಚೆಲ್ತಾರ. ಹೀಗಾಗಿ ಗಡಿಮರಗಳಿಗೆ ಎಲ್ಲೂ ಸುರಕ್ಷಿತ ಜಾಗವಿಲ್ಲ ಎಂಬ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದ್ರೆ ಸ್ಮಶಾನಗಳು ಮರಗಳ ಪಾಲಿಗೆ ಸೇಫ್. ಸ್ಮಶಾನಕ್ಕೆ ಜನ ಹೋಗಲು ಹೆದರ್ತಾರ. ಇಲ್ಲಿ ಸಸಿಗಳನ್ನ ನೆಟ್ರೆ ಪೋಷಣೆ ಸುಲಭ ಮತ್ತು ಯಾರೂ ಕಡಿಯುವುದಿಲ್ಲ ಅಂತ ವಾದಿಸ್ತಾರೆ. ಅಲ್ಲದೆ ಜೀತ್ ಗಿಡ ನೆಟ್ಟು ಸುಮ್ಮನಾಗುವುದಿಲ್ಲ. 2 ವರ್ಷಗಳ ಕಾಲ ಅವುಗಳ ಆರೈಕೆ ಮಾಡಿ ಪೋಷಣೆ ಮಾಡ್ತಾರ.
ಒಟ್ನಲ್ಲಿ ನಿರಂತರವಾಗಿ ಪರಿಸರ ರಕ್ಷಣೆಯಲ್ಲಿ ತೊಡಗಿರುವ ಜೀತ್ ಅವರಿಗೆ ಕಾಂಕ್ರೀಟ್ ಗೂಡಾಗಿ ಬೆಳೀತಾ ಇರುವ ನಗರವನ್ನ ಹಸಿರಾಗಿ ಇಡಬೇಕು ಹಾಗೂ ಇದಕ್ಕಾಗಿ ಪ್ರತಿಯೊಬ್ಬರು ಶ್ರಮಿಸಬೇಕೆಂಬುದು ಬಹುದೊಡ್ಡ ಕನಸಾಗಿದೆ. ವೀಕ್ಷಕರೇ, ಇದೀಗ ನಾವು ಮಂಗಳೂರಿನ ನಂದಿಗುಡ್ಡೆಯ ಸ್ಮಶಾನದಲ್ಲಿದ್ದೀವಿ. ಹಚ್ಚ ಹಸಿರಿನ ಪರಿಸರ, ಹಕ್ಕಿಗಳ ಚಿಲಿಪಿಲಿ ಸಿಗುವಂತಹ ಒಂದು ಮಂಗಳೂರಿನ ಕೆಲವು ಪ್ರದೇಶಗಳಲ್ಲಿ ಅಪರೂಪವಾಗಿ ಸಿಗುವಂಥ ಪ್ರದೇಶ ಅಂದರೆ ಇದು ಕೂಡ ಒಂದು ಅಂತ ಹೇಳ್ಬೋದು. ಇಂತಹ ಒಂದು ಸ್ಥಳಕ್ಕೆ ಅಂದರೆ ಹಚ್ಚ ಹಸಿರಿನ ಸ್ಥಳ ಆಗೋದಕ್ಕೆ ಕಾರಣಕರ್ತರಾದಂತಹ ಜೀತ್ ಮಿಲನ್ ರೋಚ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ಒಂದು ಕೇಳೋದಾದರೆ ಪ್ರಶ್ನೆ ಮೊದಲದಾಗಿ, ವ್ಯಕ್ತಿಗಳು ಅಂದರೆ ಶುದ್ಧ ಗಾಳಿ ಬೇಕಾದಂತಹ ವ್ಯಕ್ತಿಗಳು ನಗರದಲ್ಲಿದ್ದಾರೆ, ಆದರೆ ನೀವು ಇಲ್ಲಿ ಆಲ್ರೆಡಿ ಸತ್ತು ಸ್ವರ್ಗದಲ್ಲಿರುವಂತಹ ಒಂದು ಪ್ರದೇಶದಲ್ಲಿ ಗಿಡ ಮರಗಳನ್ನು ನೆಡ್ತಾ ಇದ್ದೀರಾ, ಕಾರಣ ಏನಿದಕ್ಕೆ? ನಾನು ಮೊದಲು ರೋಡ್ ಸೈಡಲ್ಲಿ ತುಂಬ ಗಿಡ ನೆಡ್ತಾ ಇದ್ದೆ. ಮಾತ್ರ ಈ ಡೆವಲಪ್ಮೆಂಟ್ ಅಂತ ಇವರದು ಮುಗಿಲಿಕ್ಕೆ ಇಲ್ಲ. ನಾನು ನಟ್ಟ ಗಿಡನೇ ತುಂಬ ಹೋಗಿದೆ, ತುಂಬ ತೆಗೆದಿದ್ದಾರೆ. ಸೊ ಅದಕ್ಕೆ ಕಾರಣ ಬೇರೆ ಏನು ಉಪಾಯ ಇಲ್ಲದೆ ನಾನು ಸ್ಮಶಾನಕ್ಕೆ ಬಂದಿದ್ದೇನೆ. ಇಲ್ಲಿ ಯಾರ್ದು ಉಪದ್ರವೂ ಇಲ್ಲ, ಯಾರ್ದು ಉಪಕಾರವೂ ಇಲ್ಲ ಇಲ್ಲಿ. ಸೊ ನಾನು ನನ್ನಷ್ಟಿಗೆ ನನ್ನ ಕೆಲವು ಮಿತ್ರರಿಂದ ಸೇರಿ ಇಲ್ಲಿ ಲಾಸ್ಟ್ 6-7 ಇಯರ್ಸಿಂದ ಬೇರೆ ಸ್ಮಶಾನದಲ್ಲಿ ನಾನು ಗಿಡ ನೆಡ್ತಾ ಇದ್ದೇನೆ. ನಿಮ್ಮ ಮಿತ್ರರಂದರೆ ಎಷ್ಟು ವರ್ಷದಿಂದ ಇವರು ನಿಮ್ಮ ಜೊತೆ ಇದ್ದಾರೆ? ಅವರೆಲ್ಲ ಯಾರು ವರ್ಕ್ ಮಾಡ್ತಾ ಇರೋರು ನಿಮ್ಮ ಜೊತೆ? ಅಲ್ಲ, ಜಾಸ್ತಿಯಾಗಿ ನಂದು 2 ಫ್ರೆಂಡ್ಸ್ ಮತ್ತು ನನ್ನ ವೈಫ್ ಕೂಡ ಇರ್ತಾರೆ, ನನ್ನ ಮಗ ಇರ್ತಾನೆ. ಮತ್ತು ಜಾಸ್ತಿಯಾಗಿ ಪೇಯ್ಡ್ ಲೇಬರ್ಸ್, ಅಂದರೆ ದೇ ಆರ್ ಪೇಯ್ಡ್. ಸೊ ಅವರು ನನಗೆ ಹೆಲ್ಪ್ ಮಾಡ್ತಾರೆ. ಸೊ ನಾನು ಒಬ್ಬನಿಂದ ಇಷ್ಟು ಎಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಇವರೆಲ್ಲ ನನ್ನ ಜೊತೆಗೆ ಇರ್ತಾರೆ. ಸಂಡೇಸಲ್ಲಿ ನನ್ನ ಫ್ಯಾಮಿಲಿ ಎಲ್ಲರೂ ಇರ್ತಾರೆ. ಒಂದು ಮರ ಗಿಡಗಳನ್ನು ಬೆಳೆಸಬೇಕು ಅನ್ನೋ ಆಸಕ್ತಿ ನಿಮಗೆ ಯಾವಾಗಿಂದ ಬಂತು ಸರ್? ಅಲ್ಲ, ನಾನು ವಿಲೇಜಲ್ಲಿ ಹುಟ್ಟಿ ಬೆಳೆದವ. ಸೊ ಅಲ್ಲಿದು ಗ್ರೀನ್ ವಾತಾವರಣ ಮತ್ತು ಇಲ್ಲಿದು ವಾತಾವರಣ ನೋಡಿದರೆ ತುಂಬ ಡಿಫ್ರೆನ್ಸ್ ಇದೆ. ಸೊ ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ನನ್ನ ಮನೆ ಹತ್ತಿರದಿಂದ, ಇನ್ ಆ್ಯಂಡ್ ಅರೌಂಡ್ ಮೈ ಹೌಸ್. ಮತ್ತು ನನ್ನ ಮನೆಯಿಂದ ಈ ಸ್ಮಶಾನಕ್ಕೆ ತುಂಬ ದೂರ ಇಲ್ಲ, 1-1.5 ಕಿಲೋಮೀಟ್ರ್. ಸೊ ಅದರ ನಂತರ ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಸೈಂಟ್ ರೀಟಾಸ್ ಸ್ಮಶಾನ ಅಂತ. ಅದರ ನಂತರ ವಲೆನ್ಸಿಯಾ, CSI ಮತ್ತು ಅಂಥದ್ದು ಸಾಧಾರಣ ಮೋರ್ ದೆನ್ 15-20 ಸ್ಮಶಾನಗಳಲ್ಲಿ ನಟ್ಟಿದ್ದೇನೆ. ಈಗ ಲಾಸ್ಟ್ 2 ಇಯರ್ಸಿಂದ ನಾನು ಈ ನಂದಿಗುಡ್ಡ ಮತ್ತು ಬ್ರಹ್ಮ ಸಮಾಜ 2 ಹಿಂದೂ ರುದ್ರಭೂಮಿ ಇದೆ, ಅದರಲ್ಲಿ ಕೆಲಸ ಮಾಡ್ತಾಯಿದ್ದೇನೆ. ಅಂದರೆ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ರೆ ಇಲ್ಲಿ? 2004ಇಂದ ನಾನು ಸ್ಟಾರ್ಟ್ ಮಾಡಿದ್ದೇನೆ. ಮಾತ್ರ ಸ್ಮಶಾನದಲ್ಲಿ ಅಂತ ಹೇಳಿ 2004ಅಲ್ಲಿ ಸಹ ಹಾಕಿದ್ದೇನೆ ಸ್ಮಶಾನದಲ್ಲಿ. ಈಗ ಅದು ದೊಡ್ಡ ಮರಗಳಾಗಿವೆ. ಈ ಸ್ಮಶಾನದಲ್ಲಿ, ನಂದಿಗುಡ್ಡ ಸ್ಮಶಾನದಲ್ಲಿ ಲಾಸ್ಟ್ 3 ಇಯರ್ಸಿಂದ ನಾನು ಇದ್ದೇನೆ. ಸರ್, ನಿಮ್ಮ ಈ ಪರಿಸರ ಪ್ರೇಮಕ್ಕೆ ನಿಜವಾಗ್ಲೂ ಮೆಚ್ಚಲೇಬೇಕು. ಎಲ್ಲೆಲ್ಲಿ ಎಷ್ಟೆಷ್ಟು ಮರಗಳನ್ನು ಇದುವರೆಗೂ ನೆಟ್ಟಿದ್ದೀರಾ ನೀವು? ನಾನು ಕೌಂಟನ್ನು ಇಡುವುದನ್ನು ನಾನು ಸ್ಟಾಪ್ ಮಾಡಿದ್ದೇನೆ. ಯಾಕಂದರೆ ಅದಕ್ಕೂ ಕೌಂಟಿಗೂ ಏನು ಇದಿಲ್ಲ. ಬಟ್ ನಾನು ಆ್ಯಾವ್ರೇಜ್ ಆಗಿ ವರ್ಷಕ್ಕೆ 3,000ದಿಂದ 4,000 ಗಿಡವನ್ನು ನೆಡ್ತೇನೆ. ನಾನು ಸ್ಮಶಾನದಲ್ಲಿ ಜಾಸ್ತಿ ಪ್ರಿಫರ್ ಮಾಡ್ತೇನೆ. ಯಾಕಂದರೆ ಇಲ್ಲಿ ನಾನು ಹಾಗೆ ಹೇಳಿದಾಗೆ ಯಾರ್ದು ಉಪಕಾರವೂ ಇಲ್ಲ, ಯಾರ್ದು ಉಪದ್ರವೂ ಇಲ್ಲ. ಸೊ ಹಾಗಾಗಿ ನನಗೆ ಸ್ಮಶಾನಗಳಲ್ಲಿ ನನಗೆ ಗಿಡ ನೆಡಲಿಕ್ಕೆ ತುಂಬ ಇಷ್ಟ. ಅಂದರೆ ಇಲ್ಲಿ ಜನರು ಬರುವುದು ತುಂಬ ಕಮ್ಮಿ. ಇಲ್ಲಿ ಜಾಸ್ತಿಯಾಗಿ ಇಲ್ಲಿ ಪರಿಸರದೊಟ್ಟಿಗೆ ಇರ್ತೇನೆ. ಸೊ ಹಾಗಂತೇಳಿ ನಾನು ಸ್ಮಶಾನ, ಶಾಲೆ ಮತ್ತು ಆಶ್ರಮಗಳಲ್ಲಿ ರೋಡ್ ಸೈಡ್ಸು ತುಂಬ ನಟ್ಟಿದ್ದೇನೆ. ಮರುಳಿಯಿಂದ ಫರಂಗಿಪೇಟೆ ತನಕ ನಾವು ಸಾಧಾರಣ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಟ್ಟಿಗೆ ಸೇರಿ ಒಂದು 12,000 ತನಕ ನಾವು ಗಿಡ ಅದು ಆ ಸ್ಟ್ರೆಚ್ಚಲ್ಲಿ ನಾವು ಹಾಕಿದ್ದೇವೆ. ಸರ್, ನಿಮ್ಮ ಇದಕ್ಕೆ ಅಂದರೆ ಈ ಒಂದು ಕಾಯಕಕ್ಕೆ ಸರ್ಕಾರದಿಂದ ಏನಾದರೂ ಸಹಾಯ ಇದೆಯಾ, ಹೇಗೆ? ಅಲ್ಲ, ಸರ್ಕಾರದಿಂದ ಸಿಟಿ ಕಾರ್ಪೊರೇಷನಿಂದ ನನಗೆ ಅಷ್ಟೇನು ಅವ್ರದ್ದು ಕಾರ್ಪೊರೇಷನ್ ಇಲ್ಲ. ಬಟ್ ನಾನು ಅವರ ಹತ್ರ ವಿನಂತಿ ಏನು ಮಾಡೋದಂದರೆ, ಈ ಗ್ರೀನ್ ಸೆಸ್ ಅಂತ ಅದಕ್ಕಂತ ಟ್ಯಾಕ್ಸ್ ಇದೆ, ಗ್ರೀನ್ ಸೆಸ್, ಅದನ್ನು ಯೂಸ್ ಮಾಡಿ ಮಂಗಳೂರನ್ನು ಇನ್ನೂ ಕ್ಲೀನ್ ಇದ್ದದ್ದು ಗ್ರೀನು ಸಹ ಮಾಡಬೇಕಂತ ನನ್ನ ಅವರ ಹತ್ರ ಒಂದು ವಿನಂತಿ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನನಗೆ ತುಂಬ ಹೆಲ್ಪ್ ಮಾಡ್ತಾ ಉಂಟು. ಬೇರೆ ರೀತಿಯಲ್ಲಿ ನನಗೆ ಗಿಡವನ್ನು ನನ್ನ ಎಲ್ಲಿ ಯಾವ ಸ್ಪಾಟಿಗೆ ಬೇಕೋ ಅಲ್ಲಿ ಕಳಿಸ್ತಾರೆ ನನಗೆ ಗಿಡ. ಯಾವಾಗಲೂ ಯಾವ ಟೈಮಲ್ಲೂ ನನಗೆ ಇಲ್ಲ ಅಂತ ಹೇಳಿಲ್ಲ.
ಸೊ ಈಗದು ರೇಂಜರ್ ಶ್ರೀಧರ್ ಅವರಿದ್ದಾರೆ, ಅವರು ನನಗೆ ತುಂಬ ಸಹಾಯ ಮಾಡ್ತಾರೆ. ಸೊ ಗಿಡಗಳಿಗೆ ಏನು ನನಗೆ ಯಾವಾಗಲೂ ಕಮ್ಮಿ ಬೀಳಲಿಲ್ಲ. ಸರ್, ಇವಾಗ ಪ್ರತಿಯೊಬ್ಬ ವ್ಯಕ್ತಿಗೂ ವೃತ್ತಿ ಹಾಗೆ ಪ್ರವೃತ್ತಿ ಅನ್ನೋದಿರುತ್ತೆ. ನೀವೊಂದು ಇಂತಹ ಸಮಾಜಮುಖಿ ಕೆಲಸವನ್ನು ಮಾಡ್ತಾ ಇದ್ದೀರಾ, ಜೊತೆಗೆ ನಿಮ್ಮ ವೃತ್ತಿ ಏನು, ಅದಕ್ಕೂ ಇದಕ್ಕೂ ಈ ಕೆಲಸ ಮಾಡಬೇಕಾದ್ರೆ ಅಡ್ಡಿ ಆಗೋದಿಲ್ವಾ, ಹೇಗೆ? ಅಲ್ಲ, ನನ್ನ ಬಿಸ್ನೆಸ್ ಅಂದರೆ ಐ ಆರ್ಗನೈಸ್ ಕಾಕ್ಟೇಲ್ ಪಾರ್ಟೀಸ್ ನಾನು ಆರ್ಗನೈಸ್ ಮಾಡ್ತೇನೆ. ಅದನ್ನು ಜಾಸ್ತಿಯಾಗಿ ನನ್ನ ಹೆಂಡತಿ ನೋಡ್ತಾರೆ. ಮಾತ್ರ ನನಗೆ ಯಾವಾಗ ತುಂಬ ಅಂದರೆ ಅವರಿಗೆ ಯಾವಾಗ ತುಂಬ ಆರ್ಡರ್ ಇದ್ದರೆ ಐ ಇಂಟರ್ಫಿಯರ್, ಇಲ್ಲದಿದ್ದರೆ ಮೋಸ್ಟ್ ಆಫ್ ದ ಟೈಮ್ ಐ ಸ್ಪೆಂಡ್ ಇದಕ್ಕೆ ಕೆಲಸಕ್ಕೆ ನಾನು ಇರ್ತೇನೆ. ಅಂದರೆ ಪ್ರಾರಂಭದಲ್ಲಿ ಈ ಕೆಲಸವನ್ನು ನೀವು ಅಂದರೆ ಈ ಸಮಾಜಮುಖಿ ಕೆಲಸವನ್ನು ಪ್ರಾರಂಭ ಮಾಡಬೇಕಾದ್ರೆ ಕೆಲವೊಂದು ಟೀಕೆಗಳು ಕೇಳಿ ಬಂತು ಸಾರ್ವಜನಿಕ ವಲಯದಿಂದ ಅಂತ ಕೇಳ್ಪಟ್ವಿ. ಯಾವ ರೀತಿಯಾಗಿ? ಅಲ್ಲ, ಟೀಕೆಗಳು ಇದ್ದದ್ದೇ. ಇವನ್ ಮದರ್ ತೆರೆಸಾಗೆ ಟೀಕೆ ಮಾಡಿದ್ದಾರೆ. ಸೊ ಅಂಥವ್ರನ್ನು ನಾವು ನಿಲ್ಲಿಸಲಿಕ್ಕೆ ಆಗೋದಿಲ್ಲ, ಡಿಮೋಟಿವೇಟ್ ಆಗ್ತದೆ ಖಂಡಿತ. ಮಾತ್ರ ಟೀಕೆ ಮಾಡುವವರನ್ನು ನಾನು ಕ್ಯಾರೆ ಮಾಡೋದಿಲ್ಲ. ಯಾಕಂದರೆ ಅವರು ತುಂಬ ರೀತಿ ಟೀಕೆ ಮಾಡಿದ್ದಾರೆ. ಇಂಬ್ಯಾಗ ದಾದಂಡ್ಲ ಲಾಭ ಒಪ್ಪೋಡು, ಜನ ಇಂಬ್ಯಾಗ ದಾದಂಡ್ಲ ತಿಕ್ಕಿ ಜನ ದಾಯಗ ಅಂತ ತುಂಬ ಮಾಡಿದ್ದಾರೆ. ಇವನ್ ನಾನು ಟ್ರೀ ಶಿಫ್ಟಿಂಗ್ ಮಾಡುವಾಗ ಕೂಡ ಅದು ವೇಸ್ಟ್ ಆಫ್ ಮನಿ, ವೇಸ್ಟ್ ಆಫ್ ಎನರ್ಜಿ, ವೇಸ್ಟ್ ಆಫ್ ಟೈಮ್, ಅದು ಸಕ್ಸಸ್ಫುಲ್ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಬಟ್ ಅದನ್ನು ಸಕ್ಸಸ್ ಆದ ನಂತರ ಯಾರು ಅದನ್ನು ಕೇಳಿಲ್ಲ ಇಲ್ಲ ನೋಡಲಿಕ್ಕೆ ಹೋಗಲಿಲ್ಲ. ಸೊ ನಾವು ಶಿಫ್ಟ್ ಮಾಡಿದ ಮರ ಕೂಡ ತುಂಬ ಸಕ್ಸಸ್ ಆಗಿದೆ. ಸೊ ಲಾಸ್ಟ್ ನಾವು ಶಿಫ್ಟ್ ಮಾಡಿದ್ದು ಈ ಬನ್ಸ್ ಹಾಸ್ಟೆಲಲ್ಲಿ ಇದ್ದ ಅಶ್ವತ್ಥ ಮರವನ್ನು. ಸೊ ಅದನ್ನು ನಾವು ಇನ್ನೊಂದು ಕಡೆ ಶಿಫ್ಟ್ ಮಾಡಿದ್ದೇವೆ, ಅದು ಒಳ್ಳೆ ಕೂಡ ಬಂದಿದೆ. ಸೊ ಟೀಕೆ ಮಾಡುವವರನ್ನು ನಾನು ಯಾವಾಗಲೂ ಕೇರ್ ಮಾಡೋದಿಲ್ಲ. ಸರ್, ಶುದ್ಧ ಗಾಳಿ ಹಾಗೆ ಒಂದು ಸುಂದರ ಪರಿಸರ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಬೇಕು. ಇದರಿಂದ ಅಂದರೆ ನಿಮ್ಗೊಬ್ಬರಿಗೆ ಏನು ಲಾಭ ಇದೆ? ಅಲ್ಲ, ಲಾಭ ಅಂತ ನನಗೆ ತುಂಬ ಈ ಮೀಡಿಯಾದವರು ತುಂಬ ಕೇಳೋದು ಇದೇ ಕ್ವೆಶನ್, ನಿಮಗೆ ಇದರಿಂದ ಏನು ಲಾಭ ಅಂತ. ಮದರ್ ತೆರೆಸಾ ಇಷ್ಟು ಜನರಿಗೆ ಊಟ ಕೊಟ್ಟರು, ಅದರಿಂದ ಏನು ಲಾಭ? ಇದು ಮನಸ್ಸಿಗೆ ಸಿಗುವ ಸಮಾಧಾನ. ಮತ್ತು ನಾವು ನೆಕ್ಸ್ಟ್ ಜನ್ರೇಷನ್ಗೆ ನಾವು ಏನು ಬಿಟ್ಟು ಹೋಗ್ತಾ ಇದ್ದೇವೆ. ದೆರ್ ಈಸ್ ನೋ ಗ್ರೀನ್ ಲೆಫ್ಟ್. ಸೊ ಶುದ್ಧ ಗಾಳಿ ಎಲ್ಲರಿಗೂ ಬೇಕು. ಮನೆಯಲ್ಲಿ ಏರ್ ಫಿಲ್ಟರ್ ಇಡ್ತಾರೆ, ಅದರ ಬದಲು ಮರ ಗಿಡವನ್ನು ನೆಡುವುದಿಲ್ಲ. ಎ ಸಿಯಲ್ಲಿ ನಿಲ್ತಾರೆ, ಬಟ್ ಅದು ಕೂಡ ಮರ ಗಿಡ ನೆಟ್ಟರೆ ಎ ಸಿದು ಅಗತ್ಯ ಇಲ್ಲ. ಬಟ್ ವಿ ಆರ್ ಮೂವಿಂಗ್ ಟು ಅ ರಾಂಗ್ ಡಿರೆಕ್ಷನ್. ನಾವು ವಿ ಆರ್ ಮೂವಿಂಗ್ ಟುವರ್ಡ್ಸ್ ಎಲೆಕ್ಟ್ರಾನಿಕ್, ಆರ್ಟಿಫಿಷಿಯಲ್ ಎನ್ವೈರ್ಮೆಂಟ್ ಕಡೆ ಹೋಗ್ತಾ ಇದ್ದೇವೆ. ಯಾವುದು ಏನಂದರೆ ಎ ಸಿ, ಏರ್ ಪ್ಯೂರಿಫೈಯರ್ ಎಲ್ಲ ಅಂಥದ್ದೆಲ್ಲ. ಈಗ ಮಕ್ಕಳ ಹತ್ರ ಕೇಳಿದರೆ ನೀರೆಲ್ಲಿಂದ ಬರ್ತದೆ ಅಂತ ಹೇಳಿದರೆ ಟ್ಯಾಪಲ್ಲಿ. ಸೊ ನೀರುದು ಎಲ್ಲಿ ನೋ ಟ್ರೀ ದೆರ್ ಇಸ್ ನೋ ರೈನ್, ನೋ ವಾಟರ್. ಸೊ ಮರ ಇಲ್ಲದಿದ್ದರೂ ನಾವು ಮನುಷ್ಯನೂ ಸಹ ಇರಲಿಕ್ಕೆ ಸಾಧ್ಯ ಇಲ್ಲ. ಎಸ್, ಜೀತ್ ಅವರು ಹೇಳಿದಂತಹ ಮಾತು ನಿಜವಾಗ್ಲೂ ಕೂಡ ಸತ್ಯವಾದಂತ ಹೇಳ್ಬೋದು. ಈ ರೀತಿಯಾಗಿ ಮರ ಗಿಡಗಳನ್ನು ಇವತ್ತು ನಾಶ ಮಾಡ್ತಾ ಹೋದರೆ ಮುಂದೊಂದು ದಿವಸ ಮಳೆನೇ ಇರಲ್ಲ. ಖಂಡಿತವಾಗ್ಲೂ ಮಂಗಳೂರಿನ ಸದ್ಯದ ಪರಿಸ್ಥಿತಿ ನೋಡ್ಬೋದು, ಯಾವ ರೀತಿಯಾಗಿ ಬಿಸಿಲಿದೆ ಅನ್ನೋದನ್ನು ಕೂಡ ನಾವು ಇದೀಗ ಕಾಣ್ಬೋದು. ಇದೀಗ ನಮ್ಮ ಮಂಗಳೂರಿನ ಪರಿಸ್ಥಿತಿಯ ನೋಡ್ಬೋದು. ಬಿಸಿಲು ಎಷ್ಟಿದೆ ಅಂದರೆ ಛತ್ರಿ ಹಿಡ್ಕೊಳ್ಳದೆ ಹೊರಬರೋಕ್ಕೆ ಕಾಲಿಡೋಕ್ಕೆ ಆಗ್ತಾ ಇಲ್ಲ. ಅಂತಹ ಸಿಚುವೇಶನಲ್ಲಿ ನಾವಿದ್ದೀವಿ. ಇದೇ ರೀತಿ ಅಂದರೆ ಇಂದು ಯಾವ ರೀತಿಯ ಪರಿಸ್ಥಿತಿ ಇದೆಯಾ ಅದಕ್ಕಿಂತ ಜಾಸ್ತಿಯಾಗಿ ಮುಂದಿನ ಭವಿಷ್ಯ ಕೂಡ ಆಗ್ಬೋದು. ಮುಂದಿನ ಭವಿಷ್ಯ ಹೇಗಿರ್ಬೋದು ಅಂತ ಹೇಳ್ತೀರಾ ಈ ರೀತಿ ಮುಂದುವರಿದ್ರೆ? ಈ ರೀತಿ ಮುಂದುವರೆದರೆ ಅಂದರೆ ಈಗ ಲಾಸ್ಟ್ 50 ಇಯರ್ಸಲ್ಲಿ ಮೋರ್ ದೆನ್ 50% ಆಫ್ ದಿ ಫಾರೆಸ್ಟನ್ನು ತೆಗೆದಿದ್ದಾರೆ. ಸೊ ಇದೇ ರೀತಿ ಕಂಟಿನ್ಯೂ ಆದರೆ ಈ ಭೂಮಿ ಇನ್ನೊಂದು 200 ವರ್ಷಕ್ಕಿಂತ ಜಾಸ್ತಿ ಉಳಿಯಲಿಕ್ಕೆ ಸಾಧ್ಯವಿಲ್ಲ. ಸೊ ನಾನು ನನ್ನ ಸೈಡಿಂದ ನನಗೆ ಏನು ಮಾಡಲಿಕ್ಕಾಗ್ತದೆ ನಾನು ಮಾಡ್ತಾಯಿದ್ದೇನೆ. ಮಾತ್ರ ಅದು ಸಾಕಾಗೋದಿಲ್ಲ, ಎಲ್ಲರೂ ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡಲೇಬೇಕು. ಈಗ ಓಟ್ ಕೂಡ ಬರ್ತಾ ಉಂಟು, ಯಾರು ಓಟಿಗೆ ಹೋಗ್ತಾರೆ ಆ ದಿನ ಒಂದು ಗಿಡ ಆದರೆ ನೆಡಬೇಕಂತ ನನ್ನ ವಿನಂತಿ. ಅಟ್ಲೀಸ್ಟ್ ಓಟ್ ಕೇಳುವಾಗ ಒಂದೊಂದು ಮರ ಗಿಡ ಅಂದರೆ ಗಿಡ ನೆಟ್ಟರು ಕೂಡ ಒಂದು ಸ್ವಲ್ಪ ಪರಿಸರಕ್ಕೆ ಒಳ್ಳೆಯದಾಗುತ್ತೆ ಅಂತೀರಾ? ಖಂಡಿತ. ಇಲ್ಲದಿದ್ದರೆ ಮಂಗಳೂರಲ್ಲಿ ಕಾಂಕ್ರೀಟ್ ಜಂಗಲ್ ಆಲ್ರೆಡಿ ಆಗಿದೆ, ರೋಡ್ ಉಂಟು, ತೋಡುಂಟು, ಮರ ಗಿಡಗಳಿಗೆ ಜಾಗನೇ ಇಲ್ಲ. ಗಿಡ ಹಾಕುವ ಬಗ್ಗೆ ಸಹ ಆಲೋಚನೆ ಮಾಡ್ತಾ ಇಲ್ಲ. ಪ್ಲ್ಯಾನಿಂಗಲ್ಲಿ ಗಿಡ ಮರಗಳಿಗೆ ಜಾಗನೇ ಇಲ್ಲ. ಸೊ ಆಗಾದ ಕಾರಣ ನಾನು ಈಗ ಸ್ಮಶಾನದಲ್ಲಿ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೇನೆ. ಈ ಸ್ಮಶಾನದಲ್ಲಿ ಯಾವ್ಯಾವ ರೀತಿಯ ಗಿಡಗಳನ್ನೆಲ್ಲ ನೆಟ್ಟಿದ್ದೀರಾ ನೀವು? ನಾನು ಜಾಸ್ತಿಯಾಗಿ ಲೋಕಲ್ ಸ್ಪೀಸೀಸೇ ನೆಟ್ಟಿದ್ದೇನೆ. ಅರೌಂಡ್ 70 ವೆರೈಟೀಸ್ ನೆಟ್ಟಿದ್ದೇನೆ. ಅದರಲ್ಲಿ ಸ್ಪೆಷಲ್ ವೆರೈಟೀಸ್ ಅಂದರೆ ಗಂಧ ನೆಟ್ಟಿದ್ದೇನೆ ತುಂಬ, ಶ್ರೀಗಂಧ ಅಂತ ಹೇಳ್ತಾರೆ, ಮತ್ತು ರಕ್ತಚಂದನ, ಮಾವು, ಹಲಸು, ಪೆಜ, ಪೆಲ್ಲ ಅಂತ ಅದು 70 ವೆರೈಟೀಸ್ ನಾನು ನೆಟ್ಟಿದ್ದೇನೆ. ಅಂದರೆ ಈ ಒಂದು ಪರಿಸರ ಜಾಗೃತಿಯ ಬಗ್ಗೆ ಏನಾದರೂ ಕಾರ್ಯಕ್ರಮಗಳನ್ನು ಕೊಡೋದಕ್ಕೆ ಹೋಗ್ತೀರಾ ಹೇಗೆ?
ಕಾರ್ಯಕ್ರಮ ಅಂತ ಎಲ್ಲರೂ ಕಾರ್ಯಕ್ರಮನೇ ಮಾಡ್ತಾರೆ. ದೇರ್ ಈಸ್ ಎಲ್ಲರೂ ಗೋ ಗ್ರೀನ್ ಅಂತ ಹೇಳ್ತಾರೆ, ಗಿಡ ನೆಡೋದು ಕಾಣೋದಿಲ್ಲ. ನನಗೆ ಮೊನ್ನೆ ಒಂದು ಫೇಸ್ಬುಕ್ಕಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಬಂತು, ಏಪ್ರಿಲ್ ಫುಲ್ ದಿನ ಬೇಡ, ಏಪ್ರಿಲ್ ಕೂಲ್ ದಿನ ಮಾಡುವ, ಗಿಡ ನೆಡುವ ಅಂತ. ಎಷ್ಟು ಜನ ಗಿಡ ನಟ್ಟಿರ್ಬೋದು ಆ ದಿನ? ಎಲ್ಲರೂ ಅಂದರೆ ದೇ ಆರ್ ಓನ್ಲಿ ಇನ್ ಗ್ಯಾಜೆಟ್ಸ್. ಈ ವಾಟ್ಸಪ್ ಫೇಸ್ಬುಕ್ಕಲ್ಲೇ ಗೋ ಗ್ರೀನ್ ಆಗ್ತಾ ಉಂಟು. ಆ್ಯಕ್ಚುಲಿ ಪ್ರಾಕ್ಟಿಕಲಾಗಿ ಯಾರೂ ಮಾಡ್ತಾಯಿಲ್ಲ. ಸೊ ಇದೇ ಬೇಸರದ ಸಂಗತಿ ಅಂದರೆ ಗೋ ಗ್ರೀನ್ ಈಸ್ ವೆರಿ ಆ್ಯಕ್ಟಿವ್ ಇನ್ ಫೇಸ್ಬುಕ್ ಆ್ಯಂಡ್ ವಾಟ್ಸಪ್, ಬೇರೆ ಯಾವುದರಲ್ಲಿ ಇಲ್ಲ. ಈಗ ಕಾಂಕ್ರೀಟ್ ಕಾಡಿನ ನಡುವೆ ನಮಗೆ ಪರಿಸರ ಉಳಿಬೇಕು, ಹಚ್ಚ ಹಸಿರಿನ ಪರಿಸರ ಉಳಿಬೇಕಂದ್ರೆ ಜನರಿಂದ ನೀವು ಯಾವ ರೀತಿಯ ಸಹಕಾರವನ್ನು ಆಕ್ಷೇಪಣೆ ಮಾಡ್ತೀರಾ, ಅಂದರೆ ಎಕ್ಸ್ಪೆಕ್ಟ್ ಮಾಡ್ತೀರಾ? ಅಲ್ಲ, ಜನರಿಂದ ನನಗೆ ತುಂಬ ಹೆಲ್ಪ್ ಬೇಕು. ನೋಡಿ, ನಾನು ಇದು ದೊಡ್ಡ ಸ್ಮಶಾನ, ಅರೌಂಡ್ 9.5 ಎಕರೆ ಇದೆ. ಅರೌಂಡ್ 1450 ಗಿಡ ನಾನು ಲಾಸ್ಟ್ ಇಯರ್ ನೆಟ್ಟಿದ್ದೇನೆ. ಈ ವರ್ಷ ಇನ್ನೊಂದು 500-600 ಗಿಡ ಇಲ್ಲಿ ನೆಡ್ಬೋದು. ಇದನ್ನು ನೀವು ನೋಡಿದಾಗೆ ಇದು ನೀರು ಹಾಕಲಿಕ್ಕೆ ತುಂಬ ಕಷ್ಟ. ನೀರು ಟ್ಯಾಂಕರ್ ಎಲ್ಲ ಕಡೆ ಹೋಗೋದಿಲ್ಲ, ಒಂದು ಕಡೆ ಟ್ಯಾಂಕರ್ ನಿಲ್ಲಿಸಿ ನಾವು ಕೊಡದಿಂದ ತುಂಬಿಸಿ ಆಗಬೇಕು. ಸೊ ಇಷ್ಟು ಮರಗಿಡಗಳಿಗೆ ನೀರು ಹಾಕಲಿಕ್ಕೆ ನಮಗೆ ಮ್ಯಾನ್ ಪವರ್ ಬೇಕು. ಎಷ್ಟು ಅಂದರೆ ತುಂಬ ಹಾರ್ಡ್ ವರ್ಕ್ ಅಂತ ಏನಿಲ್ಲ, ನೀರು ಪಾಸ್ ಮಾಡಲಿಕ್ಕೆ ವಾಲಂಟಿಯರ್ಸ್ ಬೇಕು. ಆ್ಯಕ್ಚುಲಿ ನಾನು ರಿಕ್ವೆಸ್ಟ್ ಮಾಡಿದೆ ಫೇಸ್ಬುಕ್ಕಲ್ಲಿ, ವಾಟ್ಸಪ್ಪಲ್ಲಿ, ಒಬ್ಬ ಕೂಡ ಬರಲಿಲ್ಲ. ಅದು ಬೇಸರದ ಸಂಗತಿ. ನಾಟ್ ಇವನ್ ಸಿಂಗಲ್ ಪರ್ಸನ್ ಟರ್ನ್ಡ್ ಔಟ್. ಅದಕ್ಕಿಂತ ನಾನು ಈಗ ಅದನ್ನು ಕೇಳೋದನ್ನು ಬಿಟ್ಟಿದ್ದೇನೆ. ನನ್ನಿಂದ ಎಷ್ಟಾಗ್ತದೆ, ನನ್ನ ಫ್ರೆಂಡ್ ಸರ್ಕಲ್ ಆಗಲಿ, ಫ್ಯಾಮಿಲಿಯಿಂದ ಆಗಲಿ ಎಷ್ಟಾಗ್ತದೆ ಅಷ್ಟು ಮಾಡ್ತಾಯಿದ್ದೇನೆ. ಮಾತ್ರ ಇದು ಏನಾದರೂ ಆಗಲಿ ಈ ಗಿಡವನ್ನು ನಾನು ಬದುಕಲಿಸಬೇಕು. ಐ ಹ್ಯಾವ್ ಟು ಕೀಪ್ ದೆಮ್ ಅಲೈವ್. ಅದು ನಾವು 2-3 ವರ್ಷ ನಾವು ಅದನ್ನು ನೋಡಿದರೆ ರೆಸ್ಟ್ ಆಫ್ ದ ಲೈಫ್ ಅದು ನಮಗೆ ನೋಡ್ತದೆ. ಅದು ಯಾರಿಗೆ ನೋಬಡಿ ಇಸ್ ಬಾದರ್ಡ್, ಅದು ಇಂಪಾರ್ಟೆನ್ಸೇ ಕೊಡ್ತಾ ಇಲ್ಲ. ಒಂದು 3 years ಎಫರ್ಟ್ಸ್ ಇದೆ. 3 years ಅದು ನಾವು ಅದಕ್ಕೆ ಕೊಟ್ಟರೆ ಮೋರ್ ದೆನ್ 300 years ನಮಗೆ ಅದರದ್ದು ರಿಟರ್ನ್ ಸಿಗ್ತದೆ. ಸರಿ, ಒಂದು ಗಿಡ ನೆಡೋದಕ್ಕೆ ಸಾಕಷ್ಟು ಹಣದ ಪ್ರಮಾಣ ಕೂಡ ಬೇಕಾಗುತ್ತೆ. ಸುಮ್ಮನೆ ಒಬ್ಬರು ಮಾಡೋ ಕೆಲಸ ಅಲ್ಲ, ಅಂದರೆ ತುಂಬ ಮಂದಿ ಸಹಕಾರ ಇದ್ದರೆ ನಿಮಗೆ ಈ ಒಂದು ಕೆಲಸವನ್ನು ಮಾಡ್ಬೋದು. ಇದಕ್ಕೆಲ್ಲ ಹಣಕಾಸು ಖರ್ಚೆಲ್ಲ ಹೇಗೆ ವ್ಯವಸ್ಥಿತೀರಾ, ಹೇಗೆ? ನನಗೆ ಕೆಲವೊಮ್ಮೆ ನನಗೆ ಲೇಬರ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಸು ಕೊಡ್ತದೆ. ಮತ್ತು ನಾನು ಗುಂಡಿ ಎಲ್ಲ ತೆಗಿಲಿಕ್ಕೆ ನಾನು ಜಾಸ್ತಿಯಾಗಿ JCB ಯೂಸ್ ಮಾಡ್ತೇನೆ. ಸೊ ಅದನ್ನು ನಾನು ಯಾರಾದರೂ ಸ್ಪಾನ್ಸರ್ ಒಂದು ದಿವಸ ನೀನು ಕೊಡು JCB ಹಾಗಂತ ನನ್ನ ಚಿಕ್ಕ ಸರ್ಕಲಲ್ಲಿ, ನಾನು ತುಂಬ ಜನರ ಹತ್ರ ಯಾರ ಹತ್ರ ಸಹ ಕೇಳೋದಿಲ್ಲ. ನನ್ನ ಸರ್ಕಲ್ ಒಳಗೇ ಒಂದು 7-8 ಜನ ಇದ್ದಾರೆ. ಅವರಿಂದ ಜಾಸ್ತಿಯಾಗಿ ನಾನು ಕೇಳೋದು JCBದು ಖರ್ಚು. ಸೊ ಏನಿದ್ರೆ ನಾನು ಹಣವನ್ನು ತಗೊಳ್ಳೋದಿಲ್ಲ. ಅವರು ಒಂದು ದಿನ JCB ಅಂತ ಅವರೇ ಡೈರೆಕ್ಟ್ ಬಿಲ್ಲನ್ನು ಕೊಟ್ಟುಬಿಡ್ತಾರೆ. ಸೊ ಅಂಥದ್ದು ಚಿಕ್ಕ ಚಿಕ್ಕ ಹೆಲ್ಪ್ ಸಿಗ್ತಾ ಉಂಟು. ಬಟ್ ಸಾಕಾಗೋದಿಲ್ಲ, ಯಾಕಂದರೆ ಟು ಪ್ಲ್ಯಾಂಟ್ ಅರೌಂಡ್ 3000-4000 ಗಿಡಕ್ಕೆ ತುಂಬ ಖರ್ಚುಂಟು. ಅದಕ್ಕೆ ಗಿಡ ನೆಟ್ಟ ಮೇಲೆ ಹುಲ್ಲನ್ನು ತೆಗಿಬೇಕು, ಇಲ್ಲಾಂದರೆ ಫೈರ್ ಆಗ್ತದೆ, ಮತ್ತು ಮ್ಯಾನ್ಯೂರ್ ಆಗಬೇಕು, ಮತ್ತು 3 ತಿಂಗಳು 4 ತಿಂಗಳು ನಾವು ನೀರು ಹಾಕಬೇಕು. ಸೊ ಅದರದ್ದು ಖರ್ಚು ಬರ್ತದೆ. ಬಟ್ ವಿ ಆರ್ ಮ್ಯಾನೇಜಿಂಗ್ ವಿದಿನ್ ಅವರ್ ಸೆಲ್ಫ್. ನೀವು ನೆಟ್ಟಿರುವಂತಹ ಗಿಡಗಳು ಈಗ ಹೇಗಿದೆ ಸರ್? ನೀವು ನೋಡಿದಾಗೆ ನೋಡಿ, ನಾವು ಸಾಯಲಿಲ್ಲ, ಬಟ್ ವಿ ಆರ್ ಕೀಪಿಂಗ್ ಇಟ್ ಎಲ್ಲ. ನಾವು ಒಂದೊಂದು ಗಿಡಕ್ಕೆ ನಾವು ಎಲ್ಲ ಗಿಡಕ್ಕೆ ನೀರು ಹಾಕುವಾಗ ಒಂದೊಂದು ಗಿಡಕ್ಕೆ ವಾರಕ್ಕೆ ಒಮ್ಮೆ ನೀರು ಸಿಗ್ತದೆ. ಸೊ ನಾನು ಇವತ್ತು ಇಲ್ಲಿಗೆ ನಮಗೆ ಈ ಸ್ಮಶಾನಕ್ಕೆ 3 ದಿನ ಬೇಕು ನೀರು, ಎಲ್ಲ ಗಿಡಕ್ಕೆ ನೀರು ಹಾಕಬೇಕಾದ್ರೆ. ಸೊ ಹಾಗೆ ನಮ್ಮದು ಎಲ್ಲ ರೌಂಡಾಗಿ ಬರಬೇಕಾದ್ರೆ 8 days to 9 days ಒಂದು ಸರ್ಕಲಿಂದ ನೆಕ್ಸ್ಟ್ ಸರ್ಕಲಿಗೆ ನೀರು ಸಿಗ್ತದೆ. ವರ್ಷಂಪ್ರತಿ ಹೇಗೆ ಆರೈಕೆ ಮಾಡ್ತೀರಾ ಗಿಡಗಳನ್ನು? ಅಲ್ಲ, ನಾವು ಜೂನ್-ಜುಲೈಯಲ್ಲಿ ನಾವು ಗಿಡ ನೆಡೋದು. ಸೊ ಜೂನ್-ಜುಲೈ ಆಗಸ್ಟ್ ಮ್ಯಾಕ್ಸಿಮಮ್. ಮತ್ತು ಒಂದು ಅಕ್ಟೋಬರಲ್ಲಿ 1 ರೌಂಡ್ ಮ್ಯಾನ್ಯೂರಿಂಗ್ ಮಾಡ್ತೇವೆ. ಅಕ್ಟೋಬರ್-ನವಂಬರಲ್ಲಿ ಮ್ಯಾನ್ಯೂರಿಂಗ್. ಮತ್ತು ಡಿಸೆಂಬರ್-ಜಾನ್ವರಿಯಲ್ಲಿ ನಾವು ಪ್ರೂನಿಂಗ್ ಅಂದರೆ ಇದು ಹುಲ್ಲು ತೆಗಿತೇವೆ. ಮತ್ತು ಜಾನ್ವರಿಯಲ್ಲಿ ನಾವು ನೀರು ಹಾಕಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಜಾನ್ವರಿ ಎಂಡಲ್ಲಿ ನೀರು ಹಾಕಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಜಾನ್ವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್. ಸೊ ಚಾನ್ಸಲ್ಲಿ ಏಪ್ರಿಲ್ ಇಲ್ಲಾಂದರೆ ಮೇ ಅಲ್ಲಿ ಒಂದು ಒಳ್ಳೆ ಮಳೆ ಬಂದರೆ ನಮಗೆ ಒಂದು 10 to 15 days ಗ್ಯಾಪ್ ಸಿಗ್ತದೆ. ಪರಿಸರ ಸಂರಕ್ಷಣೆ ಅನ್ನೋದು ಪ್ರತಿಯೊಬ್ಬ ಮನುಷ್ಯನ ಆದ್ಯ ಕರ್ತವ್ಯ. ಇದರ ಬಗ್ಗೆ ಏನು ಹೇಳ್ತೀರಾ ನೀವು? ಅದು ಎಲ್ರಿಗೂ ಗೊತ್ತುಂಟು. ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಎಲ್ರಿಗೆ ಗೊತ್ತುಂಟು. ನಾನು ಆಗ ಹೇಳಿದಾಗೆ ಎವ್ರಿಬಡಿ ಈಸ್ ಆ್ಯಕ್ಟಿವ್ ಆನ್ ಫೇಸ್ಬುಕ್ ಆ್ಯಂಡ್ ವಾಟ್ಸಪ್. ಪ್ರಾಕ್ಟಿಕಲ್ ಆಗಿ ಇದನ್ನು ಹೇಗೆ ಉಳಿಸುವುದಂದರೆ ವಿ ಹ್ಯಾವ್ ಟು ಪ್ಲಾಂಟ್ ಮೋರ್ ಆ್ಯಂಡ್ ಮೋರ್ ಟ್ರೀಸ್. ಸೊ ಯು ಹ್ಯಾವ್ ಟು ಕಮ್ ಔಟ್ ಪ್ಲಾಂಟ್.
ನಾವು ಇದು ಖಾಲಿ ಫಾರ್ವರ್ಡ್ಸ್ ಮೆಸೇಜನ್ನು ಮಾಡಿದರೆ ಪರಿಸರವನ್ನು ಉಳಿಸಲಿಕ್ಕೆ ಸಾಧ್ಯವಿಲ್ಲ. ಸೊ ಸ್ಪೀಚೆಲ್ಲ ತುಂಬ ಜನ ಕೊಡ್ತಾರೆ, ದೊಡ್ಡ ದೊಡ್ಡ ಸ್ಪೀಚ್ ಕೊಡ್ತಾರೆ. ಇಷ್ಟು ಡಿಗ್ರಿ ಆಗಿದೆ, ಐಸ್ ಮೆಲ್ಟ್ ಆಗ್ತಾ ಉಂಟು, ಅದು ಆಗ್ತಾ ಉಂಟು, ಆಗುಂಬೆಯಲ್ಲಿ ನೀರು ಡ್ರೈ ಆಗಿದೆ. ಅದಕ್ಕೆಲ್ಲ ಕಾರಣ ಇಟ್ಸ್ ಆಲ್ ಮ್ಯಾನ್ ಮೇಡ್ ಡಿಸಾಸ್ಟರ್. ಎಷ್ಟು ಅಂದರೆ ನಮಗೆ ಮನುಷ್ಯನಿಗೆ ಶಾರ್ಟ್ ಟೈಮ್ ಮೆಮೊರಿ. ಮೊನ್ನೆ ಮಡಿಕೇರಿ ಆದದ್ದು ಇಷ್ಟೆಲ್ಲ ಆಗಿದೆ, ಅದು ಕೂಡ ಯಾರಿಗೂ ನೆನಪಿಲ್ಲ. ಅದು ನನ್ನ ಲೆಕ್ಕದಲ್ಲಿ ಎವ್ರಿ 3 months ಅಂಥದ್ದೇನಾದರೂ ಆಗ್ತಾ ಇರಬೇಕು, ಆವಾಗ ಮಾತ್ರ ಮನುಷ್ಯನಿಗೇನು ಬುದ್ಧಿ ಬರ್ತದೆ ಏನು ಗೊತ್ತಿಲ್ಲ. ಬಟ್ ವಾಟ್ ಐ ಅಂಡರ್ಸ್ಟ್ಯಾಂಡ್ ಇಸ್ ಮ್ಯಾನ್ ಇಸ್ ದ ಮೋಸ್ಟ್ ಇನ್ಸೇನ್ ಸ್ಪೀಸೀಸ್ ಆನ್ ಅರ್ತ್. ಈ ಮನುಷ್ಯ ಏನಂದರೆ ಈ ಭೂಮಿ ಅವಂದೇ ಅಂತ ನೆನೆಸಿದ್ದಾನೆ. ದೆರ್ ಆರ್ ಮೋರ್ ದೆನ್ 3 lakh ಸ್ಪೀಸೀಸ್. ನಾವು ವಿ ಹ್ಯಾವ್ ಟು ಶೇರ್. ಏನೋ ನಾನು ಒಂದು ಕಡೆ ಒಂದು ಫ್ರೂಟ್ಸಿದು ಮರಕ್ಕೆ ಫುಲ್ ನೆಟ್ ಹಾಕಿದ್ದಾರೆ. ನಾನು ಯಾಕಂತ ಕೇಳಿದಾಗ ಅದು ಬರ್ಡ್ಸ್ ತಿಂತದಂತ. ಸೊ ಮನುಷ್ಯ ಅಷ್ಟು ಸ್ವಾರ್ಥಿ ಆಗಿದ್ದಾನೆ. ಸೊ ದೇ ಡೋಂಟ್ ವಾಂಟ್ ಟು ಶೇರ್ ವಿತ್ ದ ನೇಚರ್. ಖಂಡಿತವಾಗ್ಲೂ ಜೀತ್ ಅವರೇ, ನಿಮ್ಮ ಒಂದು ಪರಿಸರ ಸಂರಕ್ಷಣೆಯ ಇದೊಂದು ಕೆಲಸ ಏನಿದೆ ಇನ್ನಷ್ಟು ಮುಂದುವರಿಲಿ. ನಮ್ಮ ಪರಿಸರಕ್ಕೆ ಸಂರಕ್ಷಣೆ ಅನ್ನೋದು ಬರೀ ಒಬ್ಬ ಜೀತ್ ಅನ್ನೋ ವ್ಯಕ್ತಿಯ ಸೊತ್ತಲ್ಲ, ಅಥವಾ ಇನ್ಯಾರ್ದೋ ಸೊತ್ತಲ್ಲ, ನಮ್ಮ ಎಲ್ಲರ ಒಂದು ಆದ್ಯ ಕರ್ತವ್ಯ. ಯಾಕಂದರೆ ನಮ್ಮ ಮುಂದಿನ ಭವಿಷ್ಯ ಚೆನ್ನಾಗಿರಬೇಕಾದ್ರೆ ಇಂದಿನ ನಮ್ಮ ಪರಿಸರ ಉತ್ತಮವಾಗಿರಬೇಕು. ಮುಂದಿನ ಭವಿಷ್ಯಕ್ಕೋಸ್ಕರ ನಾವು ಉತ್ತಮವಾದ ಒಂದು ಪರಿಸರವನ್ನು ಕೊಡುಗೆಯಾಗಿ ನೀಡಬೇಕು. ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಆ ರೀತಿಯಾಗಿ ಮಾಡೋಣ, ಗಿಡ ನೆಡೋಣ ಅಂತ ಹೇಳೋದು ಮಾತ್ರ ಅಲ್ಲ, ಬದಲಾಗಿ ಜೀವನದಲ್ಲಿ ಅಳವಡಿಸಿ ನಮ್ಮ ಪರಿಸರವನ್ನು ಉಳಿಸುವತ್ತ ನಾವು ಮುಂದಿನ ಹೆಜ್ಜೆ ಇಡೋಣ ಅಂತ ಹೇಳ್ತಾ ಇವತ್ತಿನ ಸಮಾಜಮುಖಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಿರಂತರ ಸುದ್ದಿ ಹಾಗೆ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24x7. ಇದು ವಿಶ್ವಾಸದ ಪ್ರತಿಬಿಂಬ.